ಶ್ರೀ ವಿದ್ಯಾವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಳ್ಳಾಲ ಇದರ ವತಿಯಿಂದ ಶ್ರೀ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಆಶ್ರಯದಲ್ಲಿ 38ನೇ ವರ್ಷದ ಗಣೇಶೋತ್ಸವ ಕೊರೋನಾದ ಮಾರ್ಗಸೂಚಿಯ ಅನ್ವಯ ನಡೆಯಿತು. ಮಂಗಳೂರು ಹೊರವಲಯದ ಉಳ್ಳಾಲ ಉಳಿಯ ಕಿಂಗ್ ಸ್ಟಾರ್ ರಿವರ್ ವ್ಯೂ ಪರಿಸರದಲ್ಲಿ ನಡೆದಂತಹ ಗಣೇಶ ಚತುರ್ಥಿಯ ಆಚರಣೆಯ ಧರ್ಮಗಳ ನಡುವೆ ಸಾಮಾಜಿಕ ಸಾಮರಸ್ಯ ಬೆಸೆಯುವ ಮೂಲಕ ಕರಾವಳಿಯಲ್ಲಿ ಸರ್ವಧರ್ಮ ಸಮನ್ವಯದ ಭಾಷ್ಯವನ್ನು ಬರೆದಿದೆ. ಉಳಿಯದ ಮಂಚನ ಕುದ್ರು ಶ್ರೀ ಬಾಲಮಾರುತಿ ವ್ಯಾಯಾಮ ಶಾಲೆ ಮುಂದಾಳತ್ವದಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಸಹಭಾಗಿತ್ವದಲ್ಲಿ ಕೊರೋನಾ ಗೈಡ್ಲೈನ್ ಪಾಲನೆ ಮಾಡಿಕೊಂಡು ಶೋಭಾಯಾತ್ರೆ ವಿಸರ್ಜನಾ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣೇಶೋತ್ಸವ ಸಮಿತಿಯ ಜೊತೆ ವಾರ್ಡ್ ಕೌನ್ಸಿಲರ್ ವೀಣಾ ಶಾಂತಿ ಡಿಸೋಜಾ, ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಅಧ್ಯಕ್ಷ ಪ್ರೇಮ್ ಪ್ರಕಾಶ್ ಡಿಸೋಜಾ, ಪರಿಸರ ಸಂರಕ್ಷಣಾ ನಾಗರಿಕ ಒಕ್ಕೂಟ ಉಳ್ಳಾಲ ಸಂಚಾಲಕ ರಿಯಾಜ್ ಮಂಗಳೂರು ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡರು. ಸಂಜೆ ದೋಣಿಯಲ್ಲಿ ತೆರಳಿ ಗಣೇಶ ವಿಗ್ರಹದ ವಿಸರ್ಜನೆ ಮಾಡಲಾಯಿತು.